ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಈ ವೇದಿಕೆಯಲ್ಲಿ ತನ್ನ ಸಂಗೀತ ಟ್ಯಾಲೆಂಟನ್ನು ತೋರಿಸೋದಕ್ಕೆ ವಿರಾಗ್ ಇವರನ್ನ ಬರಮಾಡಿಕೊಳ್ತಾ ಇದ್ದಾನೆ. ಅರ್ರಿ ಯಾರಿ ಹೆದರ್ಕೊಳ್ಳೋರು ಬೆದರ್ಕೊಳ್ಳೋರು ಪೇಚಾಡೋರು ಪರದಾಡೋರು ಮರ್ನಲ್ಲಿ ಮಾತಾಡೋರು ಮಾರ್ನಿ ಶೋನಲ್ಲಿ ಪಿಸ್ಕುಟ್ಟೋರು ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿ ಬೇಕಾದ ನೋಟ ಇದ್ದು ಹಾಳೆ ರಾಜರು ಅಪ್ಪಣೆ ಇದ್ದು ಪ್ರೀತಿ ಮಾಡೋ ಜಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ. ಬನ್ರಿ ನೋಡ್ರಿ ನನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಕೂರಕ್ಕು ಕಳ್ಳಿಕರ್ರೆ ತಿಲಕ್ಕ ರಂಜಿಕರೆ, ಕೂರಕ್ಕು ಕಳ್ಳಿಕರೆ ತಿಲಕ್ಕ ರಂಜಿಕರೆ. ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟೆ ಇದೆ. ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಬಲ್ಮುರಿಲಿ ಪೂಜನಪ್ಪ, ಎಡ್ಮುರಿಲಿ ಜಪ ತಪ. ಬಲ್ಮುರಿಲಿ ಪೂಜನಪ್ಪ, ಎಡ್ಮುರಿಲಿ ಜಪ ತಪ. ಲವ್ವಿಗೆ ನಿರ್ವಿಘ್ನ ಲವ್ವಿಗೆ ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು. ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಗಲಾಟಿನಿ ಇಲ್ಲ ಬನ್ರಿ, ಗಲಾಟಿನಿ ಇಲ್ಲ ಬನ್ರಿ. ಗಂಗೋತ್ರಿಯಲ್ಲಿ ಮನಸ್ಸು ಬಿಚ್ಕೊಳ್ರಿ ಮರ ಮರ ಮರದ ಮರೆಲೆ. ಅರಮನೆಯಲ್ಲಿ ಅಡ್ಡಾಡುತ್ತಾ ಅರಮನೆಯಲ್ಲಿ ಅಡ್ಡಾಡುತ್ತಾ ಮೂಡು ತಗೊಳ್ರಿ. ರಾಜಂದ ರಾಣೆ ಲವ್ನಲ್ಲಿ ಭರ್ಬಾರ್ ಮಾಡ್ಬಿಡ್ರಿ. ಈ ರಂಗಂತಿಟ್ಟು ನೋಡಿಬಿಟ್ಟು ಹಾಡ್ರಿ ಮುತ್ತಿಟ್ಟು. ಮುಡುಕು ತೋರೆಲ್ ಮನಸ್ಸು ಕೊಡ್ರಿ ಕಣ್ಣಲ್ ಕಣ್ಣಿಟ್ಟು. ಕಾಳಿದಾಸನಿ ಇಲ್ ರಸ್ತೆ ಆಗವ್ನಿ, ಪ್ರೀತಿ ಮಾಡೋರ್ಗೆ ಸರಿದಾರಿ ತೋರ್ತಾನೆ. KR ನ್ಯಾಷನಲ್ ಕೆಫೆ ಮಾಡಿ ಬ್ಲಫ್ನಲ್ಲಿ ಫ್ಲಫೆ ಮಾಡಿ. ಲವ್ವಿಗೆ ರಿಚ್ ಲವ್ವಿಗೆ ದುಡ್ಡಿದ್ರೆ ಲಲಿತ್ ಮಹಲ್, ಇಲ್ದಿದ್ರೆ ಒಂಟಿ ಕಪಲ್. ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ದೀರಿ. ಈ ಹಾಡಲ್ಲಿ ನೀವು ಈ ಪಲ್ಲವಿಯಲ್ಲಿ ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ಒಂದು ಸಾಕಿ ಇದೆಯಲ್ಲ, ಅದು ಅಷ್ಟು ಸರಿ ಬರಲಿಲ್ಲ. ಆಮೇಲೆ ಪದಗಳ ಕ್ಲಾರಿಟಿ ಇರಲಿಲ್ಲ, ಪದಗಳ ಸ್ಪಷ್ಟತೆ ಅಲ್ಲಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಇದು ಯಾರು ಸಂಗೀತ ಹಂಸಲೇಖ ಸರ್ ಬರೆದಿದ್ದು? ಅವರೇ ಅಪ್ಪ. ಇಡೀ ಮೈಸೂರು ಜಿಲ್ಲೆಯ ಪ್ರತಿ ಜಾಗವನ್ನು ಅವರು ಪ್ರೇಮಕ್ಕೆ ಲವ್ ಜೋಡಿಗೆ ಇಟ್ಕೊಂಡು ಅವರು ಈ ಸಾಂಗನ್ನು ಬರೆದಿದ್ದಾರೆ. ಆ ಸಾಹಿತ್ಯದಲ್ಲೂ ತುಂಟತನ ಇದೆ, ಮತ್ತು SPB ಹಾಡಿದ್ರಲ್ಲೂ ತುಂಟತನ ಇದೆ. ಅದು ಎಲ್ಲ ಮಿಸ್ಸಿಂಗಪ್ಪ. ಆ ತುಂಟತನವನ್ನು ನೀವು ತರಬೇಕಾಗಿತ್ತು. ನೀವು ಟ್ಯೂನ್ ಮಾತ್ರ ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟು ಇನ್ನೊಂದು ಸಲ ಅದನ್ನು ಒಂದು 10 ಸಲ ಕೇಳಿ ಆ ಹಾಡನ್ನು ಎಕ್ಸ್ಪ್ರೆಷನ್ನು ತರಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಬಾಲವರು ಒಂದು ಯೂನಿವರ್ಸಿಟಿ ಎಲ್ಲ ಸಿಂಗರ್ಸಿಗೆ. ಕಲಿಕೆಗೆ ಬಾಲು ಎಕ್ಸ್ಪ್ರೆಷನ್ ಯಾವ ಥರ ಕೊಡಬೇಕು ಅನ್ನೋದಕ್ಕೆ ಅವರು ಮತ್ತು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಇವರಿಬ್ಬರು ಸಿಂಗರ್ಸಿಗೆ ಗುರುಗಳು ಇದ್ದಾಗೆ. ಅದೆಲ್ಲ ಅಭ್ಯಾಸ ಮಾಡಬೇಕು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ. ನೀನೆದರೆ ತಲ್ಲಣ ತನ್ನ
ಅಂತ. ನಮಸ್ತೆ ಸರ್. ಯಾರು ಹಾಡಿದ್ದು ಹಾಡು? ಚಿತ್ರಮ್ಮ. ಹಾಂ, ಕರೆಕ್ಟ್. ಆ ಹಾಡಲ್ಲಿ ತುಂಬ ಭಾವನೆ ಇದೆ. ಆಹಾ ಎಂಥ ಆ ಕ್ಷಣ ನೆನೆದರೆ ತಳ್ಳನ, ಅಂದರೆ ಅದೇನೋ ಅನುಭವಿಸ್ಕೊಂಡು ಹಾಡೋದಲ್ವಾ, ಏನೋ ರೋಮಾಂಚನ ಅದೆಲ್ಲ. ಆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸ್ ಎಲ್ಲ ಲ್ಯಾಕಿಂಗ್, ಅದು ಬೇಕು. ಹಾಡು ಏನಾಗಿದೆ, ಬ್ರೈಟಾಗಿ ಹಾಡಿದ್ದೀರಾ, ನೀಟಾಗಿತ್ತು, ವಾಯ್ಸು ಚೆನ್ನಾಗಿದೆ. ಬಟ್ ಏನಂದರೆ ಡೈನಾಮಿಕ್ಸ್ ಎಲ್ಲ ಕಡೆ ಒಂದೇ ಥರ ಹಾಡ್ಕೊಂಡು ಹೋದ್ರಿ. ಎಂತ ಅಲ್ಲಿ ಕೆಲವು ಕಡೆ ಏರಿಳಿತ ಬೇಕು, ಮತ್ತು ನಾನು ಹೇಳಿದಲ್ಲಿ ಎಕ್ಸ್ಪ್ರೆಷನ್, ಭಾವನೆಗಳು, ಆ ಹಾಡಿಗೆ ಬೇಕಾದ ಭಾವನೆಗಳು. ಅದಕ್ಕೆ ಕೇಳಿದೆ, ಯಾರು? ಚಿತ್ರಮ್ಮ ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನೇ 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 ನಾನ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ಹಾಡಿಗೆ ವಾಯ್ಸ್ ಮಿಕ್ಸ್ ಮಾಡಿಸಿದ್ದು ಅಂದರೆ ಗುರುಕಿರಣ್ ಸರ್ ಇರುವಾಗಲೇ ಆಗಿದ್ದು, ಅವರೇ ಡೈರೆಕ್ಷನ್ ಮಾಡಿದ್ರು. ಅಂದರೆ ಇವರ ಹಾಡು ಇವರ ಡೈರೆಕ್ಷನ್ ಅಲ್ಲ, ಬಟ್ ಚಿತ್ರಮ್ಮ ಹಾಡು ಟೇಕ್ ಮಾಡ್ಕೊಂಡಿದ್ದು ಇವರೇ. ಹಾಗಾಗಿ ಸಣ್ಣ ಸಣ್ಣ ಸೂಕ್ಷ್ಮತೆಗಳಿದೆಯಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಆಗಾಗಲೇ ಆ ಸಾಂಗ್ ಪರಿಪೂರ್ಣ ಅಂತ ಆಗುತ್ತೆ. ಸೊ ಆ ಚಿಕ್ಕ ಚಿಕ್ಕ ಸೂಕ್ಷ್ಮತೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮುಂದಿನ ಕಂಟೆಸ್ಟೆಂಟ್ ಈ ವೇದಿಕೆಗೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಜನ್ಯ ಪ್ರಸಾದ್ ಅನಂತಾಡಿ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತನ್ನ ನಂಬಿಲ್ಲವ ಸಿಕ್ಕಿದ್ದು ಪಂಗಾಮ ಅಲ್ಲವೇ ಖುಷಿ ಎಲ್ಲ ಹುಸಿ ಅಲ್ಲವೇ ಖುಷಿ ಎಲ್ಲ ಹುಸಿ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತನ್ನ ನಂಬಿಲ್ಲವ ಸಿಕ್ಕಿದ್ದು ಪಂಗಾಮ ಅಲ್ಲವೇ ಖುಷಿ ಎಲ್ಲ ಹುಸಿ ಅಲ್ಲವೇ ಖುಷಿ ಎಲ್ಲ ಹುಸಿ. ನಂದಿ ಬೆಟ್ಟದ ಸಂದಿಗೊಂದಿಗೆ ನನ್ನ ಒಯ್ದನು ಚೆನ್ನು ಮುದ್ದು ಮಾಡುತ್ತಾ ತಿನ್ನು ಎನ್ನುತ್ತಾ ಕೊಟ್ಟ ಕೈಗೆ ಒಣಬನ್ನು ಪ್ರೇಮ ಭಿಕ್ಷೆಯ ಬೇಡಿ ಹೊಗಳಿದ ಪ್ರೇಮ ಭಿಕ್ಷೆಯ ಬೇಡಿ ಹೊಗಳಿದ ನಾನೇ ಅವನ ಗುಲ್ಕಣ್ಣು ನನ್ನ ಕನಸ ಹೊತ್ತಾದೆಲ್ಲವನಿಗೆ ಚುಚ್ಚಿ ಬಿಟ್ಟೆ ಗುಂಪಿನ್ನು ಹೇ ಅವನಂದ ಮಾತನ್ನು ನಂಬಿಲ್ಲವ ಸಿಕ್ಕಿದ್ದು ಪಂಗಾಮ ಅಲ್ಲವೇ ಖುಷಿ ಎಲ್ಲ ಹುಸಿ. ಯಾರೇ ಬಾಬಾರೇ ಅಲ್ಲವೇ ಖುಷಿ ಎಲ್ಲ ಹುಸಿ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತನ್ನ ನಂಬಿಲ್ಲವ ಸಿಕ್ಕಿದ್ದು ಪಂಗಾಮ ಅಲ್ಲವೇ ಖುಷಿ ಎಲ್ಲ ಹುಸಿ ಅಲ್ಲವೇ ಖುಷಿ ಎಲ್ಲ ಹುಸಿ. ಜನ್ಯ ಪ್ರಸಾದ್, ನಮಸ್ತೆ ಸರ್. ನಮಸ್ತೆ. ಯಾರಿದು ಮ್ಯೂಸಿಕ್ ಡೈರೆಕ್ಟರು? ಗುರುಕಿರಣ್ ಸರ್. ಸಾಹಿತ್ಯ ಯಾರದು? ಸಾಹಿತ್ಯ ಗೊತ್ತಿಲ್ಲ. ವಿ ಮನೋಹರ್ ಸರ್ ಅವರದು. ಸರಿ. ಹಾಡಿದ್ದು ಯಾರು ಗೊತ್ತಾ? ಮಾಲ್ಗುಡಿ ಶುಭ ಮ್ಯಾಮ್. ಬಟ್ ಮಾಲ್ಗುಡಿ ಶುಭ ಅವ್ರ ವಾಯ್ಸಲ್ಲಿ ಒಂದು ಬೋಲ್ಡ್ನೆಸ್ ಇದೆ, ಆ ಥ್ರೋ ಅದೇನೋ ಸಮಥಿಂಗ್ ಸ್ವಲ್ಪ ಮಿಸ್ಸಿಂಗ್. ತುಂಬ ಸಾಫ್ಟಾಗಿ ಹಾಡಿದ್ರು. ಮತ್ತು ಕಳ್ಳ ಚಂದ ಮಾಮ ಎಲ್ಲ ಟೈಮಲ್ಲಿ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಹಾಡ್ತಾರೆ. ಕಳ್ಳ ಚಂದ ಮಾಮ ಅದೆಲ್ಲ ಬೇರೆ ಬೇರೆ ಎಕ್ಸ್ಪ್ರೆಷನ್ ಇದೆ, ಅದು ಇನ್ನೂ ಸ್ವಲ್ಪ ಬೇಕಾಗಿತ್ತು. ಇನ್ನು ಅದ್ರ ಬಗ್ಗೆ ಅದರ ಸೃಷ್ಟಿಕರ್ತ ಗುರುಕಿರಣ್ ಸರ್ ಇದ್ದಾರೆ, ಅವರೇ ಹೇಳ್ತಾರೆ. ಥ್ಯಾಂಕ್ ಯು. ಇಲ್ಲ, ಚೆನ್ನಾಗಿ ಹಾಡಿದ್ಯಾ. ಅದೇನೋ ನನ್ನ ಕನಸ ಹೊತ್ತ ಬೆಲೂನಿಗೆ ನನ್ನ ಕನಸ ಹೊತ್ತಾದಲವನಿಗೆ ಚುಚ್ಚಿ ಬಿಟ್ಟೆ. ನನ್ನ ಕನಸ ಹೊತ್ತಾದಲವನಿಗೆ ಚುಚ್ಚಿ ಬಿಟ್ಟೆ ಗುಂಪಿನ ಚಿಚ್ಚಿಬಿಟ್ಟೆ. ರಾಂಗ್ ಅದು. ನನ್ನ ಕನಸ ಹೊತ್ತ ಬೆಲೂನಿಗೆ ಚುಚ್ಚಿ ಬಿಟ್ಟ ಅವನು, ಅಂದರೆ ಬಾಯ್ ಫ್ರೆಂಡು.
ಗುಂಡು ಪಿನ್ನು ಅಂತ, ಅದು ಒಡಿತು ಅಂತ, ನನ್ನ ಕನಸು ಚೂರಾಯಿತು ಅಂತ ಹೇಳೋ ಒಂದು ಕವಿ ಹೇಳೋ ಸ್ಟೈಲ್ ಅದು. ನನ್ನ ಕನಸ ಹೊತ್ತ ಬೆಲೂನಿಗೆ, ನನ್ನ ಕನಸ ಹೊತ್ತ ಬೆಲೂನು ಮೇಲೆ ಹಾರಾಡ್ತಾ ಇದೆ, ಅದಕ್ಕೆ ಬಂದು ಆ ಹುಡುಗ ಚುಚ್ಚಿಬಿಟ್ಟ ಗುಂಡು ಪಿನ್ನು ಅಂತ, ಮುರಿತು ಅಂತ ಲೆಕ್ಕ, ಇವರೇ ಬರೆದಿರೋದು. ನಾನು ಕೇಳ್ತಾ ಇದ್ದೆ, ಏನು ಹಾಡ್ತಾ ಇದೆಯಾ ಬಿಟ್ಟೆ ಗೆಲುವಿನಿಗೆ ಅಂತ ಕೇಳ್ತಾ ಇತ್ತು. ಸೊ ಯೂಶ್ವಲಿ ಯು ಹ್ಯಾವ್ ಟು ಲರ್ನ್ ದ ಲಿರಿಕ್ಸ್ ಲಿಟಲ್ ಪ್ರಾಪರ್ಲಿ. ಆಮೇಲೆ ಫಸ್ಟು ಚರಣ ಎಂಟ್ರಿ ಸ್ವಲ್ಪ ಫ್ಲ್ಯಾಟ್ ಇತ್ತು, ಅವ್ರು ಬಿಟ್ಟರೆ ಆಫ್ಕೋರ್ಸ್ ನೀನು ವಾಯ್ಸ್ ಸ್ಟೈಲ್ ಹಂಗೆ, ಸೊ ಟೆಕ್ಸ್ಚರ್ ಚೇಂಜ್ ಮಾಡೋಕ್ಕಾಗಲ್ಲ. ಶೀ ಈಸ್ ಒನ್, ನಮ್ಮ ಮಾಲ್ಗುಡಿ ಶುಭ ಒನ್ ಹೆಲ್ ಆಫ್ ಎ ಸಿಂಗರ್. ಗುರು ಬಂದ ಕೂಡಲೇ ಅವ್ರ ಥರ ನನ್ನ ಲೆಕ್ಕದಲ್ಲಿ ಒಂದು ಸಾಂಗನ್ನು ಗ್ರೂವ್ ಮಾಡೋಕ್ಕೆ ಯಾರಿಗೆ ಆಗಲ್ಲ. ಒಂದು ಅವ್ರಿಗೆ ಯಾವತ್ತೂ ಒಂದು ಕ್ಲಾಸಿಕಲ್ ಕಲ್ತಿಲ್ಲ ಅಂತ ಒಂದು ದುಃಖ ಒಂದಿತ್ತು ಅವ್ರ ಹತ್ರ. ಬಟ್ ಒಂದು ಸಾಂಗ್ ಕೊಟ್ಟ ತಕ್ಷಣ ಆ ಸಾಂಗ್ ಅದು ಒಳಗೋಗಿ ಹರಡ ಬಂದು ತನ್ನ ಸಾಂಗ್ ಅಂತ ಮಾಡ್ಕೊಂಡು ಹಾಡ್ತಾರೆ. ಶಿ ಇಸ್ ಗಾಟ್ ದ್ಯಾಟ್ ಒಂದು ಪವರ್ಫುಲ್ ಸ್ಟೈಲು. ಅಫ್ಕೋರ್ಸ್ ಅದು ಎಲ್ರಿಗೂ ಬರಲ್ಲ. ಯು ಡಿಡ್ ಎ ಸಾಫ್ಟ್ವೇರ್ ವರ್ಷನ್ ಆಫ್ ಇಟ್, ಬಟ್ ಚೆನ್ನಾಗಿತ್ತು, ಹಾಡಿದೆಲ್ಲ ಚೆನ್ನಾಗಿತ್ತು. ಅದೇ ಗುರು ಸರ್ ಹೇಳ್ದಂಗೆ ಸಾಹಿತ್ಯ ಯಾವತ್ತೂ ಅಬ್ಸರ್ವ್ ಮಾಡಬೇಕು ಕರೆಕ್ಟಾಗಿ ಸಾಹಿತ್ಯವನ್ನು. ಆವಾಗ ಸಾಹಿತ್ಯ ಮತ್ತು ಅದರ ಭಾವ, ಸಣ್ಣ ಸಣ್ಣ ಡಿಟೇಲ್ಸು, ಒಂದು 4 ಕೌಂಟು, 1 2 3 4, ಈ 4 ಕೌಂಟಲ್ಲೇ ಏನೇನು ಡಿಟೇಲ್ ಇದೆ ಒಂದು ಹಾಡು ಕೇಳುವಾಗ ಅದು ಕಲಿತಾ ಹೋಗಬೇಕು. ಆವಾಗ ಒಂದು ಹಾಡಿದ್ದು ಎಕ್ಸ್ಪ್ರೆಷನ್ಸ್ ಎಲ್ಲ ಸಿಗುತ್ತೆ. ಅದು ಪ್ರಾಕ್ಟೀಸ್ ಮಾಡಮ್ಮ. ಓಕೆ ಸರ್, ಥ್ಯಾಂಕ್ ಯು. ಸಂಗೀತ ಚೆನ್ನಾಗಿ ಅಭ್ಯಾಸ ಮಾಡು, ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊ. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ತನ್ನ ಸುಮಧುರ ಕಂಠದೊಂದಿಗೆ ನಮ್ಮೆಲ್ಲರನ್ನ ಮನರಂಜಿಸೋದಕ್ಕೆ ಪ್ರಕಾಶ್ ಕಿನಿಗೋಳಿ. ಹೃದಯ ಸಮುದ್ರ ಕಲಕಿ ಒತ್ತಿದೆ ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಒತ್ತಿದೆ ರೋಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಶಿಷ್ಟ ಜೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಚಿತ್ತ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಚಂದ್ರರೇ ನಿನ್ನ ಕಂಗಳು, ಗಿರಿ ಶೃಂಗವೇ ನಿನ್ನ ಅಂಗವೋ. ದಿಕ್ಪಾಲಕರೇ ನಿನ್ನ ಕಾಲ್ಗಳು, ಮಿಂಚು ಗುಡುಗು ನಿನ್ನ ವೇಗವು. ಜೀವ ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಬೆಸೆದು ಹೋದ. ಜೀವಾಶ್ವವೇ ದೂರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ
ಅಶ್ವಮೇಧ. ಪ್ರಕಾಶ್ ಸರ್, ಫಸ್ಟ್ ಸಾಲು ಏನು ಹೇಳಿ? ಹೃದಯ ಸಮುದ್ರ. ಹೃದಯ ಸಮುದ್ರ ಕಲಕಿ ಒತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ಒದ್ದಿದೆ ಅಲ್ಲ, ಹೊತ್ತಿದೆ. ಹೊತ್ತಿದೆ ದೇಶದ ಬೆಂಕಿ. ಹೌದು, ಒದ್ದಿದೆ ಅಂತ ಕೇಳ್ತಾ ಇತ್ತು, ಅದಕ್ಕೆ ಪದಗಳೆಲ್ಲ ಸ್ವಲ್ಪ ಅಲ್ಲಲ್ಲಿ ಹಕಾರ ಸ್ವಲ್ಪ ಕ್ಲಿಯರ್ ಆಗಿ ಬರ್ಬೋದು. ಸರಿ, ಅಷ್ಟೇ. ಅಬ್ಸರ್ವೇಷನ್ ಜಾಸ್ತಿ ಅಬ್ಸರ್ವ್ ಮಾಡಬೇಕು ಒಂದು ಹಾಡು ಕೇಳುವಾಗ, ಕಲಿಯುವಾಗ. ಆಮೇಲೆ ಸಂಗೀತ ಕಲಿತಾ ಇದ್ದೀರಾ? ಇಲ್ಲ ಸರ್. ಕಲೀರಿ, ಒಳ್ಳೆ ವಾಯ್ಸ್ ಇದೆ ನಿಮಗೆ, ಬಿಲ್ಟಿನ್ ಒಂದು ಕೆಪಾಸಿಟಿ ಇದೆ ಸಿಂಗಿಂಗು. ಅದಕ್ಕೆ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ, ಗುರುವಿನ ಮಾರ್ಗದರ್ಶನ ಸಿಕ್ಕಿದ್ರೆ ನಿಮಗೆ ಒಳ್ಳೆ ಇಂಪ್ರೂವ್ ಆಗ್ಬೋದು. ಯಾಕಂದರೆ ಧ್ವನಿ ಇರೋದು, ಹಾಡೋ ಸಾಮರ್ಥ್ಯ ಇರೋರು ಸಂಗೀತವು ಕಲಿತ್ರೆ ನಿಮಗೆ ಎಲ್ಲೂ ಹೋದರೂ ನಿಮಗೆ ಅಪಸ್ವರ ಬರಲ್ಲ. ಸರಿ, ಅಪಸ್ವರ ಬಂದರೆ ನಿಮಗೆ ಗೊತ್ತಾಗುತ್ತೆ, ಓ ಇಲ್ಲಿ ಸ್ವರ ನಂದು ಮಿಸ್ ಆಗಿದೆ. ಯಾಕಂದರೆ ಸ್ವರಗಳ ಪರಿಚಯ ಇರುತ್ತಲ್ವ. ಹೌದು ಸರ್. ಸ್ವರಗಳ ಪರಿಚಯ ಹೇಗಂತಂದರೆ, ಈಗ ನೀವು ಹೇಗೆ ಅಂತಂದರೆ ಒಂದಷ್ಟು ಜನರು ನಿಮಗೆ ಗುರ್ತಿರ್ತಾರೆ, ಅವ್ರ ಹೆಸರು ಗೊತ್ತಿರಲ್ಲ, ಎಲ್ಲರ ಹೆಸರು ಗೊತ್ತಿರಲ್ಲ, ಜನ ಮುಖ ನೋಡಿ ಪರಿಚಯ ಇರುತ್ತೆ. ಅದೇ ಥರ ಸ್ವರ ಒಂದು ಅಂದಾಜು ಮೇಲೆ ನೀವು ಹಾಡ್ತೀರಾ, ಅದು ಯಾವ ಸ್ವರ ಅಂತ ನಿಮ್ಗೆ ಗೊತ್ತಿಲ್ಲ, ಆ ಸ್ವರದ ಹೆಸರು ನಿಮ್ಗೆ ಗೊತ್ತಿಲ್ಲ, ಅದು ರೀನ ಗಾನ ಮಾನ ನೀ ಯಾವುದು ಗೊತ್ತಿಲ್ಲ ನಿಮಗೆ. ಬಟ್ ಒಂದು ಅಳತೆಗೆ ಮ್ಯಾನೇಜ್ ಮಾಡ್ಕೊಂಡು ಹಾಡ್ತೀರಾ. ಆದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಇದ್ದಾಗ, ಸರಿಯಾದ ಸ್ವರಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ನೀವು ಇನ್ನೂ ಚೆನ್ನಾಗಿ ಹಾಡ್ಬೋದು. 1 ತಿಂಗಳು ಮಾತ್ರ ಸುರೇಖ ಅವರಿಂದ ನಾನು ಇದು ಮಾಡಿದ್ದೀನಿ ಸರ್, ಕಲಿತಿದ್ದೆ. ಇನ್ನೂ ಕಲೀರಿ. ಸರಿ ಸರ್. ಸುರೇಖ ಮೇಡಮ್ ಒಳ್ಳೆ ಟೀಚರು, ಮ್ಯೂಸಿಕ್ ಟೀಚರು. ಅವ್ರ ಹತ್ರ ಸ್ವರಗಳು ನನಗೆ ಹೇಳ್ಕೊಡಿ, ನೊಟೇಷನ್ ಬರೆಯೋದು ಹೇಳ್ಕೊಡಿ ಅಂತ ಕೇಳಿ. ಸರಿ. ತುಂಬ ಯಾರ ಥರದಾಗಲಿ ಒಳ್ಳೆ ಮಾರ್ಗದರ್ಶಕರ ಹತ್ರ ಚೆನ್ನಾಗಿ ಕಲೀರಿ. ಧ್ವನಿ ಚೆನ್ನಾಗಿದೆ. ಸರಿ, ಥ್ಯಾಂಕ್ಸ್ ಸರ್. ಒಳ್ಳೆಯದಾಗಲಿ ಸರ್. ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಲಿಖಿತ್ ಚೌಹಾನ್. ಕಣ್ಣನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ ಸಣ್ಣ ಸನ್ನೆ ನೀಡದೆ ನೋವು ತುಂಬಿ ತೂರಿದೆ ವಿಧಿಯೇ ಯಾವುದೇ ಹಣೆ ಬರಹ. ಕಣ್ಣನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ. ಚಿಗುರೊಡೆದ ಪ್ರೀತಿಗೆ ಹಾಲೆರೆದ ರೀತಿಗೆ ಕುಡಿಯೊಡೆಸಿ ನೀಚಿಯುಟಿದೆ. ಸೋಂಕಿರುವ ಕಾಲವೇ ತಡ ಮಾಡು ನಿನ್ನನೆ, ಚಿಗುತ್ತಿರಲು ಇನ್ನೂ ಕನಸಿವೆ. ಆಸೆಯೂ ತೀರದೆ ಆಸರೆ ಕಾಣದೆ ದಿನಗಳು ಸಾಗದೆ ನಿಂತಲೇ ನಿಂತಿದೆ. ಕಾಣದ ಕಡಲಿಗೆ ಕನಸಿವು ಜಾರಿದೆ. ಕಣ್ಣನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ. ಲಿಖಿತ್ ಸರ್, ವಾಯ್ಸ್ ಟೈರ್ಡ್ ಆಗಿದೆ ಇವತ್ತು. ಹಾಂ ಸರ್, ಸ್ವಲ್ಪ ಕೆಲವು ಕಡೆ ಕ್ರ್ಯಾಕ್ ಆಗ್ತಿತ್ತಲ್ಲ. ಹಾಂ ಸರ್. ಆಮೇಲೆ ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಒಂದು ಬಿಸಿ ನೀರನ್ನು ಕುಡ್ಕೊಂಡು, ಅಂದರೆ ಸ್ವಲ್ಪ ವಾರ್ಮ್ ಅಪ್ ಆಗಿ, ಅಂದರೆ
ಕೆಲವು ಕಡೆ ಲ್ಯಾಂಡಿಂಗ್ ನೋಟ್ ಎಲ್ಲ ಕರೆಕ್ಟ್ ಶ್ರುತಿಗೆ ಸೇರ್ತಾ ಇಲ್ಲ. ಬಿಕಾಸ್ ಯು ಗಾಟ್ ಅ ಪೊಟೆನ್ಷಿಯಲ್, ಕೆಪಾಸಿಟಿ ಇದೆ. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರೋದು ಕೇಳಿ. ಬಟ್ ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಥ್ಯಾಂಕ್ ಯು ಸರ್. ಮತ್ತು ಕೆಲವು ಕಡೆ ಶೂಟ್ಔಟ್ ಆಗ್ತಿತ್ತಲ್ಲ, ಮೇ ಬಿ ವಾಯ್ಸ್ ಟೈರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಎಸ್, ಇನ್ನೂ ಸ್ವಲ್ಪ ಅಭ್ಯಾಸ ರಿಯಾಜ್ ಚೆನ್ನಾಗಿ ಮಾಡಿದರೆ ಯು ಕ್ಯಾನ್ ಡೂ ಬೆಟರ್. ಎಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನೈಮಿಷಾ ಶೆಡಿ. ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ. ತಿಕ್ಕೊಳ್ಳಕ್ಕೆ ದಾರಿ ಐತೆ, ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ತಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ? ಪರಮ ಪಾವನೆ ಗಂಗೆಯಲ್ಲಿ ಕೂಡ ಹೆಣಗಳು ತೆಲೋದಿಲ್ವಾ? ಘಮ ಘಮ ತಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ? ಪರಮ ಪಾವನೆ ಗಂಗೆಯಲ್ಲಿ ಕೂಡ ಹೆಣಗಳು ತೆಲೋದಿಲ್ವಾ? ಕಳ್ರನ್ನೆಲ್ಲ ಜಲಿಗೆ ಹಾಕೋದಾದ್ರೆ ಭೂಮಿಗೆ ಬೆಲಿ ಹಾಕಬೇಕಲ್ವಾ? ಕಳ್ರನ್ನೆಲ್ಲ ಜಲಿಗೆ ಹಾಕೋದಾದ್ರೆ ಭೂಮಿಗೆ ಬೆಲಿ ಹಾಕಬೇಕಲ್ವಾ? ತೀರ್ಥ ಕುಡ್ದು ಶೀತಗಲ್ವಾ? ಮಂಗಳಾರತಿನೂ ಸುಡೋದಿಲ್ವಾ? ದೇವ್ರುಗಳೇ ತಪ್ಪಾಡಿಲ್ವಾ? ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ತಪ್ಪು ಮಾಡದವ್ರ್ಯಾರವ್ರೆ, ತಪ್ಪೆ ಮಾಡದವ್ರೆಲ್ಲವ್ರೆ. ನೈಮಿಷಾ, ಹಾಂ ಸರ್. ಇದ್ಯಾಕೆ ಆರಿಸ್ಕೊಂಡ್ರಿ ಮೇಲ್ ಅಶ್ವಥ್ ಅವರ ಹಾಡನ್ನು? ಮುಂಚೆಯಿಂದ ಸಹ ನಂದು ವಾಯ್ಸ್ ತುಂಬ ರಫ್ ಇತ್ತು. ಸೊ ನಾನು ಆಲ್ಮೋಸ್ಟ್ ಅಂದರೆ ಮೇಲ್ ಸಿಂಗರ್ಸದ್ದೇ ಸಾಂಗ್ ಚೂಸ್ ಮಾಡ್ತಿದ್ದೆ. ಸೊ ಇದು ಒಂದು ಪ್ರಾಕ್ಟೀಸ್ ಮುಂಚೆಯಿಂದ ಮಾಡ್ತಾ ಇದ್ದೆ. ಹಾಗೆ ಇದೊಂದು ಒಂದು ಹೊಸ ಡೈಮೆನ್ಷನ್ ಕೊಟ್ರಿ ಹಾಡಿಗೆ. ಹಾಂ ಸರ್. ಸ್ವಲ್ಪ ಅಲ್ಲಲ್ಲಿ ಒಂಚೂರು ಇದು ಪಿಚ್ ರೀಚ್ ಆಗಲಿಲ್ಲ. ಹಾಂ ಸರ್. ಬಟ್ ನಿಮ್ಮ ಪ್ರಯತ್ನ ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸರ್. ನಾನು ನಿಮಗೆ ಒಂದು ಸಜೆಷನ್ ಮಾಡ್ತೀನಿ. ಹಾಂ ಸರ್. ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ವಯಸ್ಸಾದವರು ಕೆಲವರು ಪಾಡ್ದನ ಹಾಡ್ತಾರೆ. ಹೌದು ಸರ್. ಆ ಪಾಡ್ದನೆಲ್ಲ ಕಲಿತು ಅಭ್ಯಾಸ ಮಾಡಿ ಅದನ್ನು ಫ್ಯೂಷನ್ ಮ್ಯೂಸಿಕಲ್ಲಿ ನೀವು ಹಾಡ್ಬೋದು. ಓಕೆ ಸರ್. ಯಾಕಂದರೆ ಆ ಪಾಡ್ದನ ಆ ಧ್ವನಿ ಈಗ ನಾಶ ಆಗ್ತಾ ಇದೆ. ಹಾಂ ಸರ್. ಈಗ ಪಾಡ್ದನ ಹಾಡುವವರು ಸ್ಟೈಲಿಶ್ ಆಗಿ ಫಿಲ್ಮಿ ಸ್ಟೈಲಲ್ಲಿ ಆಡ್ತಾರೆ. ಅದು ಚೆನ್ನಾಗಿಲ್ಲ, ಕೇಳೋದಕ್ಕೆ ಅದು ಆಗೋದೇ ಇಲ್ಲ. ಹಾಂ ಸರ್. ಆದರೆ ಪಾಡ್ದನ ಹಾಡುವವರ ಧ್ವನಿಯೇ ಬೇರೆ. ಹಾಂ ಸರ್. ಆ ಸ್ಟೈಲನ್ನು ನೀವು ಅಳವಡಿಸ್ಕೊಂಡು ಚೆನ್ನಾಗಿ ನಿಮ್ಮದೇ ಒಂದು ಐಡೆಂಟಿಟಿ. ಹಾಂ ಸರ್. ಸಿನಿಮಾ ಹಾಡು ಎಲ್ಲರೂ ಹಾಡ್ತಾರೆ, ಜಾನಪದ ಹಾಡು ಎಲ್ಲ ಹಾಡ್ತಾರೆ, ಆಮೇಲೆ ಇದು ಭಾವಗೀತೆ ಎಲ್ಲರೂ ಹಾಡ್ತಾರೆ. ಆದರೆ ಈ ಪಾಡ್ದನ ಹಾಡು ಎಲ್ಲರೂ ಹಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಕಲಿತು ಅವರದ್ದೇ ಶೈಲಿಯಲ್ಲಿ ಹಾಡಿದರೆ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇದೆ. ಮತ್ತು ನಿಮ್ಮದೇ ಒಂದು ಐಡೆಂಟಿಟಿ, ಓಕೆ ಸರ್, ನಿಮ್ಮದೇ ಒಂದು ಸೆಪ್ರೇಟ್ ಪರ್ಸನಾಲಿಟಿ ಅದು. ಓಕೆ ಸರ್. ಅದನ್ನು ಅಳವಡಿಸ್ಕೊಳ್ಳಿ. ಹೌದು. ಹಾಗೆ ಜೊತೆಗೆ ಸಂಗೀತ ಕಲಿತಾ ಇದ್ರೆ ಹೌದು ಸರ್, ಒಳ್ಳೆಯದು. ಓಕೆ ಸರ್. ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್ ಸಿಂಗರ್ನ ಮುಂದಿನ ಸ್ಪರ್ಧಿ ಪಲ್ಲವಿ ಆರ್ಕೆ. कृष्णा नी बेकरी मारो
ಪಲ್ಲವಿ, ನಮಸ್ತೆ ಸರ್. ಯಾರ ಹತ್ರ ಕಲಿತಾ ಇರೋದು? ಎಂ ನಾರಾಯಣ್ ಹತ್ರ ಜೂನಿಯರ್ ಸೀನಿಯರ್ ಕಲ್ತಿದ್ದೆ. ವಿದ್ವತ್ ಈಗ ಯತಿರಾಜ್ ಸರ್ ಹತ್ರ ಕಲಿತಿದ್ದೇನೆ. ಓಕೆ. ಸಿಂಗಿಂಗ್ ಚೆನ್ನಾಗಿದೆ. ಇದು ಯಾರು ಹಾಡಿದ್ದು ಗೊತ್ತಾ? ಗೊತ್ತು, ಶ್ರೇಯಾ ಘೋಷಾಲ್. ಕಂಪೋಸರು? ಕಂಪೋಸರ್ ಮ್ಯೂಸಿಕ್ ಪ್ರಯೋಗ್, ಸ್ಟೆಫನ್ ಪ್ರಯೋಗ್. ಬರೆದಿದ್ದು ನಾಗತಿಹಳ್ಳಿ ಚಂದ್ರಶೇಖರ್. ಓಕೆ. ಇದು ಕನ್ನಡದಲ್ಲಿ ಮೊದಲ ಬಾರಿಗೆ ಶ್ರೇಯಾ ಘೋಷಾಲ್ ಹಾಡೋದು. ಫಸ್ಟ್ ಸಾಂಗ್ ಅವ್ರು ಹಾಡಿದ್ದು ಕಾಂಪಿಟೇಷನ್ ಹೊರಡೆ ಬಂದ ನಂತರ ಫಸ್ಟ್ ಸಾಂಗ್ ಹಾಡಿರೋದು ಇದು. ಹಾಡು ಚೆನ್ನಾಗಿದೆ. ಆ್ಯಕ್ಚುಲಿ ವೋಕಲ್ ಟೆಕ್ಸ್ಚರ್ ಸ್ವಲ್ಪ ಯು ಹ್ಯಾವ್ ಟು ವರ್ಕ್ ಆನ್ ವೋಕಲ್ ಟೆಕ್ಸ್ಚರು. ಅದು ಬಿಟ್ಟರೆ ಸಿಂಗಿಂಗ್ ಕಂಟ್ರೋಲ್ ಚೆನ್ನಾಗಿದೆ. ನಂಗೆ ವರ್ಕ್ ಹಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುಂದಿನ ಕಂಟೆಸ್ಟೆಂಟ್ ಮಹೇಂದ್ರ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಅಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ಮಹೇಂದ್ರ ಸರ್, ಚೆನ್ನಾಗಿ ಹಾಡಿದ್ರಿ. ಅಲ್ಲಿ ಇದು ಹಾಡಿದ್ಯಾರು ಗೊತ್ತಾ? SP ಬಾಲಸುಬ್ರಹ್ಮಣ್ಯಂ ಸರ್, ಲೆಜೆಂಡರಿ ಸಿಂಗರ್ ಅವರು. ಅದರಲ್ಲಿ ಕಾಲ ಕಾಲ ಕ್ಷಣಿಕ ಕಣೋ, ಅಲ್ಲಿ ತುಂಬ ಚೆನ್ನಾಗಿದೆ ಆ ಪಾರ್ಟ್. ಬಿಕಾಸ್ ಅದೇನೋ ಅದು ಇಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಅದು ನಿಮ್ಮದು ದಟ್ ವಾಸ್ ನಾಟ್ ಹ್ಯಾಪನಿಂಗ್. ಅದು 2 ಸಲ ಹಾಡಿದೆ, 2 ಕಡೆ ಬರುತ್ತೆ. ಕೊನೆಯಲ್ಲಿ ಚರಣ ಎಂಡಿಗೂ ಬರುತ್ತೆ. ಅದು ಸ್ವಲ್ಪ ಬರಬೇಕಾಗಿತ್ತು, ಬರಲಿಲ್ಲ. ಆಮೇಲೆ ಚರಣ ಹಾಡಿ ಸುಮ್ಮನೆ ಹಾಗೆ ನಾನೇನ ಅದು ಚರಣ ಇದ್ದಾರೆ. ಮರಿಬೇಡ ತಾಯಿಯ ಋಣವ, ಮರಿಬೇಡ ಅಲ್ಲಿ ಸೆಕೆಂಡ್ ಟೈಮಲ್ಲಿ ತರೆ ಇಂಪ್ರೈಸೇಷನ್ ಇದೆ. ವೆನ್ ಐ ವಾಸ್ ಸಿಂಗಿಂಗ್ ಸೆಕೆಂಡ್ ಟೈಮ್ SP ಸರ್ ಅವರು ಪರ್ಟಿಕ್ಯುಲರ್ ಆಗಿ ಆ ಕೆಲವು ಲೈನ್ ರಿಪೀಟ್ ಆಗಿ ಬರಬೇಕಾದ್ರೆ ಹಿ ವಿಲ್ ಡೂ ದ ಇಂಪ್ರೈಸೇಷನ್. ಅದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಎಲ್ಲ ಸಣ್ಣನೂ ಸ್ಟ್ರೈಟಾಗಿ ಹಾಡ್ತಾಯಿದ್ದೀರಿ. ಆ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನೋಡ್ಕೊಳ್ಬೇಕು, ಡೀಟೇಲ್ ಆಗಿ ನೋಡ್ಬೇಕು. ಯಾಕಂದರೆ
ಔಟ್ ಆಫ್ 850 ಕಾಂಪಿಟೇಟರ್ಸ್ ಫಿಲ್ಟರ್ ಆಗಿ ನಾವು ವಿ ಆರ್ ಇನ್ 34 ಇದ್ದೀರಾ ಕಂಟೆಸ್ಟೆಂಟಲ್ಲಿ. ಯು ಆರ್ ಲಕ್ಕಿ. ಇನ್ನೇನಂದರೆ ಚಿಕ್ಕ ವಿಷಯಗಳನ್ನು ಯು ಹ್ಯಾವ್ ಟು ಅದನ್ನು ಡೀಪಾಗಿ ಸ್ಟಡಿ ಮಾಡಿ ಹಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಅದ್ಭುತ ಕಂಠದಿಂದ ನಿಮ್ಮನ್ನು ಮನೋರಂಜಿಸೋದಕ್ಕೆ ಆದಿತ್ಯ ಕರ್ಕೇರ ಇವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದಾನೆ. हवाओं में बहेंगे, घटाओं में रहेंगे, तू भर का मेरी मैं तेरा बादल पिया, जो तेरे ना हुए तो किसी के न रहेंगे, दीवानी तू मेरी मैं तेरा पागल पिया, हजारों में किसी का तकदीर ऐसी मिली है एक रांझा और हीर जैसी, न जाने ये ज़माना क्यों चाहे रे मिटाना, कलंक नहीं इश्क है काजल पिया, कलंक नहीं इश्क है काजल पिया, पिया 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 रे पिया रे पिया चाहे रे मिटाना, कलंक नहीं इश्क है काजल पिया, कलंक नहीं इश्क है काजल पिया. ಆದಿತ್ಯ ಸರ್, ತುಂಬ ಟಫ್ ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ. ಅರಿಜಿತ್ ಸಿಂಗ್ ಅಲ್ವಾ? ಹೌದು ಸರ್, ಅರಿಜಿತ್. ಒಳ್ಳೆ ರೇಂಜಿನ ಹಾಡು. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್, ಗುಡ್ ಎಫರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಯಾಕಂದರೆ ತುಂಬ ಸಸ್ಟೈನಿಟಿ ಉಂಟು, ಅದೆಲ್ಲ ಕೆಲವು ಕಡೆ ಮಿಸ್ ಆಗ್ತಾಯಿತ್ತು. ಅಲ್ಲೆಲ್ಲ ಕಂಟಿನ್ಯೂಟಿ ಬೇಕು, ಯಾಕಂದರೆ ದಟ್ಸ್ ಆಲ್ ಬ್ರೆತ್ ಮ್ಯಾನೇಜ್ಮೆಂಟ್, ಅದು ಸ್ವಲ್ಪ ಮಾಡ್ಕೊಳ್ಬೇಕು. ಬಟ್ ಗುಡ್ ಎಫರ್ಟ್. ಕೆಲವು ಕಡೆ ಸಂಗತಿ ಇದೆ, ಅದೆಲ್ಲ ಯು ಸ್ಯಾಂಗ್ ಇಟ್ ವೆರಿ ನೈಸ್ ಚರಣದಲ್ಲಿ. ಬಟ್ ಓವರ್ ಆಲ್ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಯಾಕಂದರೆ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಸಾಂಗ್ಸ್. ಇಟ್ಸ್ ಅ ವೆರಿ ಗುಡ್ ಸಾಂಗ್. ಐ ಲೈಕ್ ದಿಸ್ ಸಾಂಗ್. ಅದೇ ನಾ ಹೇಳಿದ್ನಲ್ಲ, ಗುಡ್ ಎಫರ್ಟ್. ಬಟ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಸಿಂಗಿಂಗ್ ಆ್ಯಂಡ್ ಸಣ್ಣ ಬ್ರೆತ್ ಮ್ಯಾನೇಜ್ಮೆಂಟ್, ಮುರ್ಕಿ, ಐ ಮೀನ್ ಸಂಗತಿಗಳೆಲ್ಲ ಅದನ್ನು ನೀಟಾಗಿ ವರ್ಕೌಟ್ ಮಾಡಿ. ಯು ಗಾಟ್ ಅ ವೆರಿ ಗುಡ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದ ಪ್ರಾಯೋಜಕರು
Sun Premium Refined Sunflower Oil, Family Star. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು